ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಕಷ್ಟಪಡುವವರನ್ನು ಕಂಡಿದ್ದೇವೆ. ಕಷ್ಟಪಡುವವರಿಗೆ ಸಹಾಯ ಮಾಡುವುದು ನಮ್ಮ ಮಾನವ ಧರ್ಮ. ದೇವರು ನಮಗೆ ಹಲವು ರೀತಿಯಲ್ಲಿ ಒಳ್ಳೆಯದನ್ನು ಕೊಟ್ಟಿರಬಹುದು. ದೇವರು ನಮಗೆ ಎಲ್ಲವನ್ನು ಕೊಟ್ಟಿರಬಹುದು. ಆದರೆ ಈ ಲೋಕದಲ್ಲಿ ಅದೆಷ್ಟೋ ದೀನ ದಲಿತರು, ಬಡವರು, ಸಂಕಷ್ಟಕ್ಕೆ ಒಳಪಟ್ಟವರಿದ್ದಾರೆ. ಅವರಲ್ಲಿ ನಾವು ಯಾವ ರೀತಿಯ ಮನೋಭಾವವನ್ನು ತೋರಿಸಬೇಕು, ಕಷ್ಟಪಡುವವರಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಬೇಕು, ಇದರ ಬಗ್ಗೆ ನಾವು ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯದಿಂದ ನಾವು ಪ್ರೇರಿತರಾಗಿ ಇಂದು ಬಡಬಗ್ಗರಿಗೆ, ಕಷ್ಟದಲ್ಲಿದ್ದವರಿಗೆ, ನೊಂದು ಬೆಂದವರಿಗೆ ಸಹಾಯ ಮಾಡುವುದು, ಆ ಒಂದು ಕರ್ತವ್ಯವನ್ನು ನಾವು ಸ್ಮರಿಸಿಕೊಂಡು ಅದರಂತೆ ನಡೆಯಲು ಪ್ರಯತ್ನ ಪಡೋಣ. ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 7 ವಾಕ್ಯ 32ರಿಂದ 36. ಇದನ್ನು ಚೆನ್ನಾಗಿ ಆಲಿಸಿ ಧ್ಯಾನಿಸೋಣ. ಬಡವನಿಗೆ ಕೊಡು, ನೀಡು ಧಾರಾಳವಾಗಿ, ಈ ಪರಿ ಆಶೀರ್ವಾದ ಪಡೆವೆ ನೀನು ಪರಿಪೂರ್ಣವಾಗಿ. ದಾನ ಮಾಡು ಎಲ್ಲ ಜೀವಾತ್ಮಗಳಿಗೆ, ದಯೆ ತೋರದೆ ಇರಬೇಡ ಸತ್ತವನಿಗೆ. ದೂರ ಹೋಗಬೇಡ ಅಳುವವರಿಂದ, ದುಃಖಪಡು ದುಃಖಿಸುವವರ ಸಂಗಡ. ಆಲಸ್ಯವಾಗಬಾರದು ವ್ಯಾಧಿಗ್ರಸ್ತರಿಗೆ ನೀಡುವ ಭೇಟಿಯಿಂದ, ಪ್ರೀತಿ ಪಾತ್ರನಾಗುವೆ ನೀನು ಸತ್ಕಾರ್ಯಗಳಿಂದ. ನಿನ್ನ ಅಂತ್ಯವನ್ನು ಸ್ಮರಿಸಿಕೋ ಎಲ್ಲ ವ್ಯವಹಾರಗಳಲ್ಲೂ, ಆಗ ನೀನು ಪಾಪದಲ್ಲಿ ಬೀಳುವುದಿಲ್ಲ ಎಂದಿಗೂ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಎಲ್ಲರ ನಮ್ಮ ಜೀವನಕ್ಕೆ ಅವಶ್ಯಕವಾದ ಈ ವಾಕ್ಯಗಳನ್ನು ನಾವು ಕೇಳಿದ್ದೆವು. ಬಡವನಿಗೆ ಕೊಡು ಧಾರಾಳವಾಗಿ. ಈ ಲೋಕದಲ್ಲಿ 2 ವರ್ಗಗಳಿವೆ, ಬಡವರು, ಶ್ರೀಮಂತರು. ಹಲವಾರು ಬಾರಿ ನಾನು ಶ್ರೀಮಂತನಾಗ್ತೀನಿ, ನನ್ನೊಡನೆ ದುಡ್ಡಿದೆ, ನನ್ನೊಡನೆ ಸಂಪತ್ತಿದೆ, ನನ್ನೊಡನೆ ದೊಡ್ಡ ಬಂಗಲೆ ಇದೆ, ತುಂಬ ಆದಾಯವನ್ನು ಗಳಿಸ್ತೀನಿ. ಆದರೆ ಒಬ್ಬ ಬಡವನ ಬಗ್ಗೆ ನನ್ನಲ್ಲಿ ತಾತ್ಸಾರವಿದೆ. ಅವನು ಯಾಕಾಗಿ ಬಡವಾಗಿದ್ದಾನೆ? ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನಾವು ಮಾನವೀಯತೆಯಿಂದ ನಡೆದುಕೊಳ್ಳುವುದಿಲ್ಲ, ಯೋಚಿಸುವುದಿಲ್ಲ. ಒಬ್ಬ ಆತನು ಬಡವನಾಗಿದ್ದಾನೆಂದರೆ ಹಲವಾರು ಬಾರಿ ನಾವು ಯೋಚಿಸುವುದುಂಟು ಅಥವಾ ಹೇಳುವುದುಂಟು, ಆತನು ತನ್ನ ಸ್ವಂತ ಬುದ್ಧಿಯಿಂದ ಬಡವನಾಗಿದ್ದಾನೆ. ಸಹೋದರ ಸಹೋದರಿಯರೇ, ಯಾಕಾಗಿ ಒಬ್ಬ ಬಡವನಾಗುತ್ತಾನೆ? ಇದು ಪರಿಸ್ಥಿತಿಗಳಿಂದ ಆಗಿರಬಹುದು. ಒಬ್ಬ ಶ್ರೀಮಂತನಾಗುತ್ತಾನೆ, ಯಾಕೆ?
ಸುಮ್ಮನೆ ಒಬ್ಬ ಶ್ರೀಮಂತನಾಗುವುದಿಲ್ಲ. ಒಬ್ಬ ದೊಡ್ಡ ಬಿಸ್ನೆಸ್ಸನ್ನು ನಡೆಸ್ತಾನೆ. ಆ ಒಂದು ವ್ಯಾಪಾರದಲ್ಲಿ ಆತನು ಲಾಭ ಗಳಿಸುತ್ತಾನೆ. ಎಷ್ಟರ ಮಟ್ಟಿಗೆ? ಕೆಲವೊಮ್ಮೆ 2 ಪಟ್ಟು 3 ಪಟ್ಟು ಲಾಭ ಗಳಿಸಿದ್ದುದು ಉಂಟು. ಆದರೆ ನಮ್ಮ ಸಮಾಜದಲ್ಲಿ ಏನು ನಡೆಯುತ್ತೆ? ಯಾವತ್ತೂ ಈ ವ್ಯಾಪಾರವನ್ನು ಮಾಡುತ್ತಾನೆ, ಈ ವ್ಯಾಪಾರ ಕ್ಷೇತ್ರವನ್ನು ನಡೆಸ್ತಾನೆ, ಅದರಲ್ಲಿ ಬಂದ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವುದಿಲ್ಲ. ಸಮಾನವಾಗಿ ಹಂಚಿಕೊಂಡ್ರೆ ಆತನು ಆತನ ಲಾಭವನ್ನು ಇಟ್ಟುಕೊಂಡು ಉಳಿದ ಲಾಭವನ್ನು ತನ್ನಲ್ಲಿ ಕೆಲಸ ಮಾಡುತ್ತಿರುವ ಆ ನೌಕರರಿಗೆ ಸಮಾನವಾಗಿ ಹಂಚಿಕೊಂಡಲ್ಲಿ ಆ ನೌಕರರು ತಮ್ಮ ಜೀವನದಲ್ಲಿ ಶ್ರೀಮಂತರಾಗುತ್ತಾರೆ. ಆದರೆ ಪರಿಸ್ಥಿತಿ ಹೀಗುಂಟು. ಯಾವಾತನು ಬಲವಂತನಾಗಿದ್ದಾನೆ, ಆತನು ತನ್ನ ಇಚ್ಛಾನುಸಾರವಾಗಿ ತನ್ನಲ್ಲಿ ಇದ್ದವನಿಗೆ ಅದರ ಆದಾಯವನ್ನು ಕೊಡ್ತಾನೆ. ಕೇವಲ ಒಂದು ಭಾಗವನ್ನು ಮಾತ್ರ ಕೊಟ್ಟು ಉಳಿದ ಹೆಚ್ಚಿನ ಭಾಗವನ್ನು ತನ್ನಲ್ಲಿ ಇಟ್ಟುಕೊಂಡಾಗ ಏನಾಗುತ್ತಾನೆ? ಇವನು ಶ್ರೀಮಂತನಾಗುತ್ತಾನೆ, ಅವರು ಬಡವರಾಗುತ್ತಾರೆ. ಒಬ್ಬ ಶ್ರೀಮಂತನಾಗುವುದೆಂದರೆ ಕೇವಲ ತನ್ನ ದುಡ್ಡಿನಿಂದ ಮಾತ್ರ ಆಗುವುದಿಲ್ಲ, ತನ್ನ ಬುದ್ಧಿಯಿಂದ ಮಾತ್ರವಲ್ಲ, ಆ ಕಾರ್ಮಿಕರ ನೌಕರರ ಅವರ ಪರಿಶ್ರಮ ಅದರಲ್ಲಿ ಉಂಟು. ಆ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನಾವು ನೀಡದಿದ್ದಲ್ಲಿ ಆತನು ಬಡವನಾಗುತ್ತಾನೆ. ಇದು ನಾವು ನೆನಪಿಟ್ಟುಕೊಳ್ಬೇಕು. ಜೀವನದಲ್ಲಿ ಒಬ್ಬನು ಮಿತಿಗಿಂತ ಹೆಚ್ಚು ಲಾಭ ಗಳಿಸಿದರೆ ಈತನು ಶ್ರೀಮಂತನಾಗುತ್ತಾನೆ. ಆತನು ಬಡವನ ಪಾಲನ್ನು ತನ್ನ ಬಳಿ ಕಸಿದುಕೊಳ್ಳುತ್ತಾನೆ. ಈ ಕಸಿದುಕೊಂಡ ಭಾಗದಿಂದ ಇವನು ಶ್ರೀಮಂತನಾಗುವಾಗ ಆತನ ಬಳಿ ಇದ್ದ ಸಂಪತ್ತು ಕಸಿದುಕೊಂಡಾಗ ಆತನು ಬಡವನಾಗಿ ಬಿಡುತ್ತಾನೆ. ಆತನ ದುಡಿಮೆಗೆ ತಕ್ಕ ಫಲ ಆತನಿಗೆ ಸಿಗುವುದಿಲ್ಲ. ಒಬ್ಬ ಆತನಲ್ಲಿ ತುಂಬ ದುಡ್ಡಿದೆ, ಈತನು ದೊಡ್ಡ ಬಂಗಲೆಯನ್ನು ಕಟ್ಟಿಸ್ತಾನೆ, ಹಲವು ಕೋಣೆಗಳ ಒಂದು ಬಂಗಲೆ, ನಿಲ್ಲಿಕ್ಕೆ ಅಷ್ಟು ಜನ ಇಲ್ಲ. ಆದರೆ ಇನ್ನೊಬ್ಬ ಬಡವ ಪಾಪ, ಆತನಿಗೆ 2 ಕೋಣೆಗಳ ಒಂದು ಮನೆಯನ್ನು ಕಟ್ಟಲು ಆತನಲ್ಲಿ ಸಾಧ್ಯವಿಲ್ಲ. ಬಾಡಿಗೆಗೆ ಒಂದು ಮನೆಯಲ್ಲಿ ವಾಸಿಸ್ತಾನೆ. ಆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಆತನ ಸಂಪತ್ತನ್ನು ಇದ್ದವರಿಗೆ ಕೊಡಬೇಕಾಗುತ್ತೆ. ಬಾಡಿಗೆ ರೂಪದಲ್ಲಿ ದಿನನಿತ್ಯದ ಊಟಕ್ಕೂ ಪರದಾಡಬೇಕಾಗುತ್ತೆ, ಮಕ್ಕಳ ಶಿಕ್ಷಣಕ್ಕೆ ಪರದಾಡಬೇಕಾಗುತ್ತೆ. ಯಾಕೆಂದರೆ ಆತನ ಬಳಿ ದುಡ್ಡಿಲ್ಲ. ಇದ್ದ ದುಡ್ಡು ಈತನು ಯಾರೇನು ಈ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ ಆತನಿಗೆ ಆ ಬಾಡಿಗೆ ರೂಪದಲ್ಲಿ ಕೊಟ್ಟು ಬಿಟ್ಟರೆ ತನ್ನಲ್ಲಿ ಏನಿದೆ? ಸಹೋದರಿಯರೇ, ಬಡತನ ಮತ್ತು ಶ್ರೀಮಂತ ಈ 2 ವರ್ಗಗಳ ನಡುವಿನ ಈ ಅಂತರ ಈ ರೀತಿ ಅದು ಹೆಚ್ಚಿಕೊಳ್ಳುತ್ತೆ. ಆದ್ದರಿಂದ ನಾವು ಯೋಚಿಸಬೇಕು. ಒಬ್ಬನು ಶ್ರೀಮಂತನಾಗಿದ್ದಾನೆಂದರೆ ಆ ಶ್ರೀಮಂತಿಕೆ ಕೇವಲ ಆತನ ಭೋಗ ಜೀವನಕ್ಕೆ ದೇವರು ಕೊಟ್ಟದ್ದಲ್ಲ. ನಿನಗೆ ದೇವರು ಶ್ರೀಮಂತಿಕೆ ಕೊಟ್ಟಿದ್ದಾರೆಂದಾದರೆ ಈ ಶ್ರೀಮಂತಿಕೆ ಸಹೋದರ ಸಹೋದರಿ ನೀನು ಆ ಬಡವರೊಂದಿಗೆ ಹಂಚಿಕೊಂಡು ಅವರ ಜೀವನಕ್ಕೆ ಆಧಾರವಾಗುವಂತೆ, ಅವರ ನೆರವಿಗೆ ನೀನು ಹೋಗುವಂತೆ, ಅವರನ್ನು ಉದ್ಧಾರ ಮಾಡುವಂತೆ ದೇವರು ನಿನ್ನ ಕೈಯಲ್ಲಿ ಈ ಸಂಪತ್ತನ್ನು ಕೊಟ್ಟಿದ್ದಾರೆ. ಆದರೆ ಏನಾಗುತ್ತೆ? ಮನುಷ್ಯ ಸ್ವಾರ್ಥಿ, ಎಲ್ಲವೂ ತನ್ನ ಬಳಿ ಇಟ್ಟುಕೊಳ್ತಾನೆ. ತನಗೆ ಅಗತ್ಯವಿಲ್ಲದ ಸಂಪತ್ತನ್ನು ಕ್ರೋಢೀಕರಿಸುತ್ತಾನೆ. ಎಲ್ಲೋ ಬ್ಯಾಂಕುಗಳಲ್ಲಿ ಕೂಡಿರ್ತಾನೆ, ಸ್ವಿಸ್ ಬ್ಯಾಂಕಲ್ಲಿ ಕೂಡಿರ್ತಾನೆ, ಬೇನಾಮಿ ಹೆಸರಲ್ಲಿ ಕೂಡಿರ್ತಾನೆ. ತನಗೆ ಅದು ಸಂಪತ್ತು ಬೇಡ. ಜನಾಂಗ ತಲೆಮಾರುಗಳಷ್ಟು ಎಷ್ಟರ ಜನರಿಗೂ ಸಾಕು. ಆದರೆ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಈ ಆಸೆವರ್ಕನಾದ ಮನುಷ್ಯನು ತನ್ನ ಜೀವನದಲ್ಲೇ ಇನ್ನೂ ಕೂಡಿರ್ತಾನೆ. ಈ ಕೂಡಿಟ್ಟ ಸಂಪತ್ತು ಯಾರದು?
ಈ ಕೂಡಿಟ್ಟ ಸಂಪತ್ತು ಸಹೋದರ ಸಹೋದರಿ ಇದು ಆತನದಲ್ಲ. ಯಾರೋ ಒಬ್ಬರ ಬಡವನ ಪಾಲಿನ ಈ ಸಂಪತ್ತು ಈತನಲ್ಲಿ ಕೂಡಿಸಲ್ಪಟ್ಟಿದೆ. ಆ ಬಡವನ ಹಸಿವಿಗೆ ಈತನು ಕಾರಣವಾಗಿದ್ದಾನೆ. ಆತನ ಆ ಕಷ್ಟದ ಜೀವನಕ್ಕೆ ಈತನು ಜವಾಬ್ದಾರನಾಗುತ್ತಾನೆ. ಇದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಬಡವನಿಗೆ ಕೊಡು ನೀನು ಧಾರಾಳವಾಗಿ. ನಿನ್ನಲ್ಲಿರುವ ಸಂಪತ್ತು ಸಹೋದರ ಸಹೋದರಿ ನಿನಗೆ ತಿನ್ನಲಿಕ್ಕಾಗಲ್ಲ, ನೀನು ಆತನಿಗಾದರೂ ಕೊಟ್ಟು ಬಿಡು, ಧಾರಾಳವಾಗಿ ಕೊಟ್ಟು ಬಿಡು. ಯಾಕೆಂದರೆ ದೇವರು ನಿನಗೆ ಧಾರಾಳವಾಗಿ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಜನಿಸಿ ಬರುವಾಗ ಏನು ತಂದಿದೆಯಾ? ಈ ಲೋಕದಲ್ಲಿ ನಿನಗೇನು ತರಲಿಲ್ಲ. ಬರೀ ನೀನು ಬಟ್ಟೆ ಇಲ್ಲದೆ, ಒಂದು ಸೂರು ಬಟ್ಟೆ ಇಲ್ಲದೆ ಹುಟ್ಟಿ ಬಂದಿದೆಯಾ ಈ ಲೋಕದಲ್ಲಿ. ನಿನ್ನ ಮುಷ್ಟಿಯಲ್ಲಿ ಒಂದು ಚೂರು ಇರಲಿಲ್ಲ, ಖಾಲಿ ಬರಿಗೈಯಲ್ಲಿ ಬಂದ ಮಾನವ ನೀನು. ನಿನ್ನ ತಾಯಿಯ ಹೊಟ್ಟೆಯಿಂದ ಈ ಲೋಕಕ್ಕೆ ಬರುವಾಗ ಏನನ್ನು ತಂದಿಲ್ಲ, ನೀನು ಏನನ್ನು ಕೊಂಡೊಯ್ಯುವುದಿಲ್ಲ. ಬರೀ ದೇವರು ನಿನಗೆ ಕೊಟ್ಟಂಥ ನಿನ್ನ ಆಸ್ತಿ ಪಾಸ್ತಿ, ನಿನ್ನ ದುಡ್ಡು, ನಿನ್ನ ಸಂಪತ್ತು, ನಿನ್ನ ಜಾಗ ಇವೆಲ್ಲವೂ ದೇವರು ನಿನಗೆ ಕೊಟ್ಟದ್ದು. ಇದು ಕೊಟ್ಟದ್ದು ನೀನು ಕೂಡಿರುವುದಕ್ಕಾಗಿ ಅಲ್ಲ, ಯಾರೋ ಒಬ್ಬ ಬಡವನಿಗೆ ನಿನ್ನ ಒಳ್ಳೆಯ ಮನಸ್ಸಿಂದ ಆತನಿಗೆ ಕೊಟ್ಟು ಆತನೊಂದಿಗೆ ಹಂಚಿಕೊಂಡು ಆತನ ಜೀವನ ಉದ್ಧಾರ ಮಾಡಲು ದೇವರು ನಿನಗೆ ಕೊಟ್ಟಂಥ ಸಂಪತ್ತನ್ನು ನೀನು ಇಟ್ಟುಕೊಂಡ್ರೆ ಸಹೋದರ ಸಹೋದರಿ, ಆ ಪಾಪಕ್ಕೆ ನೀನು ಕಾರಣವಾಗುತ್ತೀಯಾ? ಬಡವರ ನೋವಿಗೆ ನೀನು ಕಾರಣನಾಗುತ್ತೀಯಾ? ಬಡವರ ಕಷ್ಟಕ್ಕೆ ನೀನು, ಕಣ್ಣೀರಿಗೆ ನೀನು ಪಾತ್ರನಾಗುತ್ತೀಯಾ? ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಬಡವನಿಗೆ ಕೊಡು ಧಾರಾಳವಾಗಿ, ಈ ಆಶೀರ್ವಾದ ಪಡೆವೇ ಪರಿಪೂರ್ಣವಾಗಿ. ಯಾವಾಗ ನೀನು ಉದಾರ ಮನಸ್ಸಿನಿಂದ ಆ ಬಡವನಿಗೆ ಕೊಡ್ತೀಯ, ದೇವರು ನಿನಗೆ ಉದಾರವಾಗಿ ಕೊಡುತ್ತಾರೆ. ಯಾಕಂದರೆ ಯಾವ ರೀತಿಯಲ್ಲಿ ನೀನು ಕೊಡುತ್ತೀಯಾ ಅದೇ ರೀತಿಯಲ್ಲಿ ನಿನಗೆ ಕೊಡಲ್ಪಡುವುದು. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಈ ಬಗ್ಗೆ ಉಲ್ಲೇಖಗಳನ್ನು ಮಾಡುತ್ತಾರೆ. 9ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಪತ್ರ, 2ನೇ ಪತ್ರ, 6ನೇ ವಾಕ್ಯ ಹೇಳುತ್ತೆ, ವಿರಳವಾಗಿ ಬಿತ್ತುವವನು ವಿರಳವಾಗಿ ಕೊಯ್ಯುತ್ತಾನೆ, ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಕೊಯ್ಯುತ್ತಾನೆ. ಇದು ನಿಮಗೆ ತಿಳಿದಿರಲಿ, ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಷ್ಟು ನೀಡಲಿ, ಒಲ್ಲದ ಮನಸ್ಸಿನಿಂದಾಗಲಿ ಬಲಾತ್ಕಾರದಿಂದಾಗಿ ಕೊಡಬೇಡ. ನಗುತ್ತಾ ನೀಡುವಾತನನ್ನು ದೇವರು ಪ್ರೀತಿಸುತ್ತಾರೆ. ಸಹೋದರ ಸಹೋದರಿ, ದೇವರು ನಿನಗೆ ಕೊಡ್ತಾರೆ ಖಂಡಿತ. ನಗುತ್ತಾ ನೀನು ಇತರರಿಗೆ ಕೊಡು. ಎಷ್ಟು ನೀನು ಬಿತ್ತುತ್ತೀಯ ಅಷ್ಟೇ ಪಾಲಲ್ಲಿ ನೀನು ಪಡೆಯುತ್ತಿರುವೆ. ನೆನಪಿಡು, ಬಿತ್ತಲಿಕ್ಕೆ ಹೋಗಲ್ಲ ಅಂದರೆ ನಿನಗೆ ಸಿಗಲ್ಲ. ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಕೊಯ್ಯುತ್ತಾನೆ. ಒಬ್ಬ ಬಡವನಿಗೆ, ಒಬ್ಬ ಬಲ್ಲಿತನಿಗೆ ದಾನ ಮಾಡುವುದೆಂದರೆ ಇದು ಹೇರಳವಾಗಿ ನಾವು ಬಿತ್ತುವುದು, ಹೇರಳವಾಗಿ ನಮಗೆ ಕೊಯ್ಯುತ್ತೇವೆ. ಯಾಕೆಂದರೆ ದೇವರು ಸಕಲ ವಿಧವಾದ ವರದಾನಗಳನ್ನು ದೇವರು ನಿಮಗೆ ಯಥೇಚ್ಛವಾಗಿ ನೀಡಬಲ್ಲ ಶಕ್ತಿ ದೇವರಲ್ಲಿರಿದೆ. ಎಷ್ಟು ನೀನು ಕೊಡ್ತೀಯಾ ಅಷ್ಟೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಧಾರಾಳವಾಗಿ ಕೊಡುವ ಶಕ್ತಿ ದೇವರಲ್ಲಿದೆ. ನಿನ್ನ ಕೈ ಇದೆ. ನಮ್ಮ ಕೈ ಎಷ್ಟರವರೆಗೆ ನಾವು ಚಾಚುತ್ತೇವೆ ಅಷ್ಟೇ ನಮಗೆ ಬಾಚಿಕೊಡ್ಲಿಕ್ಕೂ ಆಗುತ್ತೆ. ನೆನ್ಪಿಡೋಣ, ಈ ಕೈಯನ್ನು ಚಾಚಲಿಕ್ಕೆ ನಮಗೆ ಆಗಲ್ಲ ಅಂದರೆ ನಮಗೆ ಬಾಚಿಕೊಳ್ಳೋಕ್ಕೂ ಆಗಲ್ಲ. ಇದೇ ಸಂತ ಪೌಲರು ಹೇಳುತ್ತಾರೆ, ಬಡವರಿಗೆ ಬಲ್ಲಿದರಿಗೆ ನೀನು ಧಾರಾಳವಾಗಿ ಕೊಡು. ಅದಕ್ಕೆ ಮುಂದೆ ಹೇಳುತ್ತೆ 9ನೇ ವಾಕ್ಯ, ದೀನ ದಲಿತರಿಗೆ ಧಾರಾಳವಾಗಿ ನೀಡುವವನು ಅನವರತ ಇರುವುದು ಆತನ ದಾನ ಧರ್ಮದ ಫಲ. ಎಷ್ಟು ಪಾಲು ನೀನು ಕೊಡುತ್ತೀಯ ಅಷ್ಟೇ ಪಾಲು ಹೆಚ್ಚು ದೇವರು ನಿನಗೆ
ಧಾರಾಳವಾಗಿ ಕೂಡುವರು, ಸಮೃದ್ಧಿಯನ್ನು ನೀನು ಪಡೆಯುವೆ. ಆದ್ದರಿಂದ ಯಾರಿಗೂ ಕೊಡಲಿಕ್ಕೆ ನಾವು ಹಿಂಜರಿಯುವುದು ಬೇಡ. ಉದಾರ ಮನಸ್ಸುಳ್ಳವರಾಗೋಣ ಸಹೋದರ ಸಹೋದರರೇ. ಇವತ್ತಿನ ಲೋಕದಲ್ಲಿ ಮನುಷ್ಯರು ನಾವು ಉದಾರವಾಗುವ ಅವಶ್ಯಕತೆ ಇದೆ. ಬಡತನ ಇವತ್ತು ಬಡತನ ಇವತ್ತು ಹೆಚ್ಚುತ್ತಾ ಇದೆ. ಬಡತನ ಇವತ್ತಿನ ಪರಿಸ್ಥಿತಿಯಲ್ಲಿ, ವಿಶೇಷವಾಗಿ ಈ ಕೊರೋನಾ ರೋಗ ಬಂದ ಈ ದಿನಗಳಲ್ಲಿ ಬಡತನ ಹೆಚ್ಚಿದೆ. ಈ ಬಡತನವನ್ನು ನಿರ್ಮೂಲನ ಮಾಡಬೇಕೆಂದಾದರೆ ನೀವು ಪ್ರತಿಯೊಬ್ಬರು ಒಳ್ಳೆಯ ಮನಸ್ಸು ಮಾಡಬೇಕು. ಎಷ್ಟೋ ಸಹೋದರ ಸಹೋದರಿಯರಿಗೆ ಇವತ್ತು ಕಷ್ಟಗಳಿವೆ. ಎಷ್ಟೋ ಜನರಿಗೆ ನಿಲ್ಲಲು ಒಂದು ಸೂರಿಲ್ಲ. ಎಷ್ಟೋ ಜನರಿಗೆ ಇವತ್ತು ಹೊಟ್ಟೆ ತುತ್ತಿಗೆ ಒಂದು ದುಡ್ಡಿಲ್ಲ ಅಥವಾ ಅನ್ನ ಇಲ್ಲ. ಹಸಿದು ಸಾಯುವ ಪರಿಸ್ಥಿತಿ ಹಲವಾರು ಜನರಿಗೆ ಇವತ್ತು ಇದೆ. ಅದೆಷ್ಟೋ ಮಕ್ಕಳು ಇವತ್ತು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ. ಅದೆಷ್ಟೋ ಜನರು ರೋಗಿಗಳು ಇವತ್ತು ರೋಗಕ್ಕೆ ಮದ್ದು ಮಾಡಲಿಕ್ಕೆ ಹಣವಿಲ್ಲದೆ ಕಷ್ಟಪಡುತ್ತಾರೆ, ಹೆಣಗಾಡುತ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಸಹೋದರ ಸಹೋದರಿಯರೇ, ನಾವು ಯಾರು ದೇವರು ನಮಗೆ ಕೊಟ್ಟಿದ್ದಾರೆ, ಯಾರು ನಾವು ಸಂಪತ್ತನ್ನು ಕೂಡಿಟ್ಟಿದ್ದೇವೆ, ಅವಶ್ಯಕತೆಗಿಂತ ಹೆಚ್ಚಿಗೆ ಕೂಡಿಟ್ಟಿದ್ದೇವೆ, ಯಾರು ನಾವು ನಮ್ಮ ಜೀವನದಲ್ಲಿ ಭೋಗ ಜೀವನವನ್ನು ನಡೆಸ್ತೇವೆ, ಯಾರು ನಾವು ದೇವರು ಕೊಟ್ಟಂಥ ಆ ಸಂಪತ್ತನ್ನು ದುರ್ಬಳಕೆ ಮಾಡುತ್ತೇವೆ, ಸಹೋದರ ಸಹೋದರರೇ, ನಾವು ದೇವರ ಮುಂದೆ ಅಪರಾಧಿಗಳಾಗುತ್ತೇವೆ. ಆದ್ದರಿಂದ ಒಳ್ಳೆಯ ಮನಸ್ಸು ಉಳ್ಳವರಾಗೋಣ, ಬಡವರಿಗೆ ಧಾರಾಳವಾಗಿ ಸಹಾಯ ಮಾಡೋಣ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ದಾನ ಮಾಡು ಎಲ್ಲ ಜೀವಾತ್ಮಗಳಿಗೆ, ದಯೆ ತೋರದೆ ಇರಬೇಡ ಸತ್ತವನಿಗೆ. ನಮ್ಮ ದಯೆ ಎಷ್ಟರ ಮಟ್ಟಿಗೆ ಇರಬೇಕು? ಕೇವಲ ಜೀವ ಇದ್ದವರಿಗೆ ಮಾತ್ರವಲ್ಲ, ಸತ್ತವರಿಗೂ ದಯೆ ಬೇಕು. ಅಂದರೆ ಆ ಮಟ್ಟದ ದಯೆ ನಮ್ಮಲ್ಲಿ ಇರಬೇಕು. ಮನುಷ್ಯರಿಗೆ, ಕಷ್ಟದಲ್ಲಿ ನೋವಿನಲ್ಲಿ ಇದ್ದವರಿಗೆ, ಕಣ್ಣ ಮುಂದೆ ನೋಡುವಂಥ ಆ ಬಡಬಲ್ಲಿದರಿಗೆ ನನ್ನ ಸಹಾಯ ಹಸ್ತ ಬೇಕು. ಅದರಂತೆ ಯಾವುದೇ ಜೀವವಾಗಲಿ, ಯಾವುದೇ ರೀತಿಯ ಕಷ್ಟವಾಗಲಿ ಮನುಷ್ಯನಿಗೆ ಬಂದಾಗ ಆ ಪರಿಸ್ಥಿತಿಯಲ್ಲಿ ನಾನು ಒಬ್ಬನು ದೇವರ ಆ ಒಂದು ಪ್ರತಿನಿಧಿ ಎಂದುಕೊಂಡು ದೇವರ ಹೆಸರಿನಲ್ಲಿ ಸಹೋದರ ಸಹೋದರರಿಗೆ ಅವರಿಗೆ ಒಳ್ಳೆಯದನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯ. ಸಹಾಯ ಮಾಡಬೇಕಾದುದು ನನ್ನ ಕರ್ತವ್ಯ. ನನ್ನಲ್ಲಿ ಇದ್ದುದನ್ನು ಹಂಚಿಕೊಳ್ಳುವುದು ನನ್ನ ಕರ್ತವ್ಯ. ಇದು ದೇವರ ಮುಂದೆ ನನಗೆ ಕೊಟ್ಟಂಥ ಕರ್ತವ್ಯ. ಆದ್ದರಿಂದ ಇದು ಸತ್ತವನಿಗೂ, ಅಂದರೆ ಒಬ್ಬ ಸತ್ತಿದ್ದಾನೆ, ಆತನ ಜೀವ ದೇಹ ಬಿಟ್ಟು ಹೋಗಿದೆ, ಆದರೂ ಆತನಿಗೂ ದಯಬೇಕು. ಆತನಿಗಳ ಸಂಸ್ಕಾರವನ್ನು, ಅಂತ್ಯ ಸಂಸ್ಕಾರವನ್ನು ಕೊಡಬೇಕು. ಆ ಅಂತ್ಯ ಸಂಸ್ಕಾರವನ್ನು ಗೌರವದಿಂದ ನಡೆಸುವಂತೆ ಆ ಸಹಾಯ ಮಾಡುವಂಥ ಮನಸ್ಸು ನನಗೆ ಬೇಕು. ಸತ್ತ ಮೇಲೂ ಆತನಿಗೆ ದಯೆ ಬೇಕು, ಆತನಿಗೆ ಗೌರವ ತೋರಿಸಬೇಕು. ಆತನ ದೇಹದಲ್ಲಿ ಜೀವ ಇಲ್ಲದಿರಬಹುದು, ಆದರೆ ಆ ವ್ಯಕ್ತಿಗೆ ಸಲ್ಲಬೇಕಾದ ಗೌರವ ಸಲ್ಲಲೇಬೇಕು. ಅದಕ್ಕೆ ಒಬ್ಬ ಮನುಷ್ಯ ಆ ಬಡತನದ ಆ ಒಂದು ರೀತಿಯಲ್ಲಿ ಸತ್ತಾಗ, ಬಡತನದಲ್ಲಿ ಆತನು ಸತ್ತಾಗ ಆತನಿಗೆ ಗೌರವಪೂರ್ವಕ ಒಂದು ಅಂತ್ಯ ಸಂಸ್ಕಾರವನ್ನು ಕೊಡುವಂಥ ಕರ್ತವ್ಯ ನನಗೆ ಮತ್ತು ನಿಮ್ಮೆಲ್ಲರಿಗೂ ಇದೆ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ನಾವು ಜೀವನದಲ್ಲಿ ಗೌರವಿಸೋಣ, ಆತನಿಗೆ ಸಹಾಯ ಮಾಡೋಣ. ಕೊನೆಗೆ ದೇವರ ವಾಕ್ಯ ಹೇಳುತ್ತೆ, ದೂರ ಹೋಗಬೇಡ ಅಳುವವರಿಂದ, ದುಃಖಿಸುವವರ ಸಂಗಡ. ದುಃಖ ಪಡುವವರಿಂದ ದೂರ ಹೋಗಬೇಡ. ಹಲವಾರು ಸಂದರ್ಭಗಳು ನಮಗೆ ಬಂದಿರಬಹುದು. ಯಾರೋ ಒಬ್ಬ ದುಃಖ ಪಡ್ತಾನೆ, ನಾನು ಆತನ ಗೋಜಿಗೆ ಹೋಗೋದಿಲ್ಲ, ಯಾಕೆಂದರೆ ನಾನು ಹೋದರೆ ಆತನಿಗೆ ಸಹಾಯ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ನಾನು ತಪ್ಪಿಸ್ಕೊಳ್ತೀವಿ. ನಾವು ಹಲವಾರು ಬಾರಿ ನಾವು ತಪ್ಪಿಸ್ಕೊಳ್ತೀವಿ, ಯಾಕಂದರೆ ನಮಗೆ ಬೇಡ. ಒಬ್ಬ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಬಿದ್ದಿದ್ದಾನೆ, ನರಳಾಡ್ತಾನೆ, ನೋಡ್ತೀವಿ ನಾವು, ಜನರು ನೋಡ್ತಾರೆ, ಆದರೆ ಯಾರೊಬ್ಬನ ಆತನ ಸಹಾಯಕ್ಕೆ ಹೋಗುವುದಿಲ್ಲ. ಯಾಕೆ? ನಾಳೆ ನಾನು ಅದಕ್ಕೆ ಸಹಾಯ ಮಾಡಬೇಕು, ನನ್ನ ಮೇಲೆ ಜವಾಬ್ದಾರಿ ಬರುತ್ತೆ. ಇದು ನಮ್ಮ ಮನುಷ್ಯತ್ವ ಅಲ್ಲ.
ಯಾರಾದರೂ ನಾವು ಯಾರೊಬ್ಬನು ದುಃಖದಲ್ಲಿದ್ದಾನೆ, ಯಾರೊಬ್ಬನು ಕಷ್ಟದಲ್ಲಿದ್ದಾನೆ, ಯಾರೊಬ್ಬನು ನೋವಿನಲ್ಲಿದ್ದಾನೆ, ಆತನ ದುಃಖಕ್ಕೆ ನೋವಿಗೆ ಸ್ಪಂದಿಸುವುದು ಮಾನವ ಜೀವನದ ಕರ್ತವ್ಯ. ಸಹೋದರ ಸಹೋದರರೇ, ದೇವರ ಮಕ್ಕಳಾಗಿ ನಾವು ಮಾಡಬೇಕು. ದೇವರ ವಾಕ್ಯ ಹೇಳುತ್ತೆ, ಒಬ್ಬರ ನೋವಿಗೆ ಸ್ಪಂದಿಸಬೇಕು. ಅದು ಮನುಷ್ಯತ್ವ. ಈ ಮನುಷ್ಯತ್ವ ಇಲ್ಲ ಅಂದರೆ ನಾವು ಯಾವ ರೀತಿಯ ಮಾನವರು, ಯಾವ ರೀತಿಯ ಧರ್ಮ, ಯಾವ ರೀತಿಯ ನಮ್ಮ ವಿಶ್ವಾಸ, ಯಾರೊಬ್ಬನ ನೋವಿಗೆ ಸ್ಪಂದಿಸದಿರುವಂಥ ಹೃದಯ ಇದ್ದರೆ, ಕಲ್ಲಿನ ಹೃದಯದಂತಾದರೆ ನಾವು ಮನುಷ್ಯರಾಗಿ ಹೇಗೆ ಬಾಳುವುದು? ಏನೂ ಪ್ರಯೋಜನವಿಲ್ಲ. ಮನುಷ್ಯರಾಗಿ ಬಾಳೋಣ, ಮನುಷ್ಯರಾಗಿ ಬಾಳೋಣ, ಮಾನವತೆಯನ್ನು ತೋರಿಸೋಣ. ಪ್ರೀತಿ ಆಲಸ್ಯವಾಗಬಾರದು. ವ್ಯಾಧಿಗ್ರಸ್ತರಿಗೆ ನೀಡುವ ಭೇಟಿಯಿಂದ, ಒಬ್ಬ ಆಸ್ಪತ್ರೆಯಲ್ಲಿದ್ದಾನೆ, ವ್ಯಾಧಿಗ್ರಸ್ತನಾಗಿದ್ದಾನೆ, ಭೇಟಿ ನೀಡು ಆತನಿಗೆ. ಹಲವಾರು ಬಾರಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿದಾಗ, ಆ ರೋಗಿಗಳನ್ನು ಭೇಟಿ ಮಾಡಿದಾಗ ಅವರಿಗೆ ಅದೆಷ್ಟೋ ಸಂತೋಷವಾಗುತ್ತೆ. ಕೆಲ ಸಮಯದ ಹಿಂದೆ ಒಬ್ಬ ರೋಗಿ ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆಯಲ್ಲಿದ್ದರು. ಅವರ ಮಕ್ಕಳು ಇಲ್ಲಿಲ್ಲ, ವಿದೇಶದಲ್ಲಿದ್ದಾರೆ. ಆದರೆ ಅವರು ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಸಹಾಯ ಮಾಡೋರು ಯಾರಿಲ್ಲ. ಅವರು ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರು. ಪಾಪ ಅವರು ಕಷ್ಟಪಡುವಂಥ ಆ ಪರಿಸ್ಥಿತಿಯಲ್ಲಿ ನಾನು ಸಾಧ್ಯವಿದ್ದು ಸ್ವಲ್ಪ ಅವರ ದುಡ್ಡಿತ್ತು, ಅವರಿಗೆ ಅದು ಬೇಡವಿತ್ತು. ಆದರೆ ಸಹಾಯ ಮಾಡುವರು, ಏನೋ ಅವರ ಬಗ್ಗೆ ಕಾಳಜಿ ವಹಿಸೋರು ಯಾರಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿ. ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಭೇಟಿ ನೀಡಿ ಅವರಿಗೇನೋ ಸ್ವಲ್ಪ ಏನೋ ನನ್ನ ರೀತಿ ಸಾಧ್ಯವಾದ ಒಂದು ಗಮನ ಕೊಟ್ಟಾಗ, ಅವರ ಬಗ್ಗೆ ಕಾಳಜಿ ವಹಿಸಿದಾಗ ಅವರಿಗೆ ಅದೆಷ್ಟೋ ಸಂತೋಷವಾಯಿತು. ಸಹೋದರ ಸಹೋದರರೇ, ಒಬ್ಬ ವ್ಯಾಧಿಗ್ರಸ್ತನನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ, ಅಥವಾ ಆತನ ಮನೆಯಲ್ಲಿ ಭೇಟಿ ಮಾಡಿ ಆತನಿಗೆ ಧೈರ್ಯ ತುಂಬುವುದು, ಆ ವ್ಯಾಧಿ ಸಮಯದಲ್ಲಿ ನಮ್ಮ ಮಾನವತೆಯನ್ನು ತೋರಿಸುವುದು, ದಯೆ ಕರುಣೆಯನ್ನು ತೋರಿಸುವುದು, ನಮ್ಮಿಂದಾದ ಸಹಾಯ ಮಾಡುವುದು, ಅದು ನಾವು ದೇವರು ಮಾಡುವಂಥ ಕೆಲಸ, ದೇವರ ಪ್ರತಿನಿಧಿಯಾಗಿ ನಾವು ಮಾಡುವಂಥ ಕೆಲಸ. ಅದು ನಿಜವಾದ ಧರ್ಮ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಆಲಸ್ಯವಾಗಬಾರದು ವ್ಯಾಧಿಗ್ರಸ್ತರಿಗೆ ನಿನಗೆ ಭೇಟಿ ನೀಡೋಕ್ಕೆ. ಮನೆಯಲ್ಲಿನ ಅಂಗಾತ ಮಲಗಿದರೆ ಸಾಲದು, ಹೋಗು, ಸ್ವಲ್ಪ ಕಷ್ಟದಲ್ಲಿರುವವರಿಗೆ ಭೇಟಿ ನೀಡು. ಇಂಥ ರೀತಿಯಲ್ಲಿ ನೀನು ಖಂಡಿತ ಬದುಕಿದರೆ ದೇವರ ವಾಕ್ಯ ಕೊನೆಗೆ ಹೇಳುತ್ತೆ, ನೀನು ಯಾವತ್ತು ಪಾಪದಲ್ಲಿ ಬೀಳುವುದಿಲ್ಲ. ಯಾವತ್ತೂ ಬಡವರಿಗೆ ಬಲ್ಲಿದರಿಗೆ ಸಹಾಯ ಮಾಡ್ತಾನೆ, ಯಾವತ್ತೂ ಕರುಣೆ ತೋರಿಸ್ತಾನೆ, ದಯೆ ತೋರಿಸ್ತಾನೆ, ಇತರರಿಗೆ ಸಹಾಯ ಮಾಡ್ತಾನೆ, ಇತರಲ್ಲಿ ಒಂದು ಉದಾರ ಮನಸ್ಸನ್ನು ತೋರಿಸ್ತಾನೆ, ಇದರಲ್ಲಿ ಒಂದು ಮಾನವತೆಯನ್ನು ತೋರಿಸ್ತಾನೆ. ಅಂತಹ ವ್ಯಕ್ತಿಗಳು ಯಾವತ್ತು ಪಾಪಕ್ಕೆ ಬಲಿ ಆಗಲಾರರು. ದೇವರ ವಾಕ್ಯ ಹೇಳುತ್ತೆ, ಪಾಪ ನಮ್ಮಿಂದ ದೂರವಿರುತ್ತೆ. ದೇವರ ಆ ಕರುಣೆ, ಪ್ರೀತಿ, ದಯೆ ನಮ್ಮಲ್ಲಿ ತುಂಬಿಕೊಂಡಿರುವಾಗ ಪಾಪ ನಮ್ಮತ್ತ ಸುಳಿಯುವುದಿಲ್ಲ, ನಾವು ಕೆಟ್ಟವರಾಗುವುದಿಲ್ಲ, ಒಳ್ಳೆಯ ಮನುಷ್ಯರಾಗುತ್ತೇವೆ. ಅದಕ್ಕಾಗಿ ನಾವು ಇಂಥ ಒಂದು ಜೀವನವನ್ನು ನಡೆಸಲು ದೇವರ ಆ ಒಂದು ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಿಮ್ಮ ಏಕಮಾತ್ರ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿ ನೀವು ಮನುಷ್ಯನಲ್ಲಿ ಕರುಣೆಯನ್ನು ತೋರಿದಿರಿ. ಅದೆಷ್ಟೋ ರೋಗಿಗಳು, ಅದೆಷ್ಟೋ ಕಷ್ಟಪಡುತ್ತಿರುವವರು, ಹೊರೆ ಹೊರುವವರು, ಪ್ರತಿಯೊಬ್ಬರಿಗೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಿದ್ದೀರಿ. ಯೇಸುವಿನ ಆ ಮಾತುಗಳನ್ನು ನೆನಪಿಸ್ತೇವೆ. ಎಲ್ಲ ನನ್ನ ಬಳಿಗೆ ಬನ್ನಿರಿ, ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನಾನು ನಿಮಗೆ ನೆಮ್ಮದಿಯನ್ನು, ಸಂತೋಷವನ್ನು ನೀಡು, ನಿಮ್ಮ ಹೊರೆಯನ್ನು ನಾನು ಖಂಡಿತ ಹಗುರವಾಗಿಸುವೆನು. ಆ ಒಂದು ಪ್ರೀತಿಯ ಮಾತುಗಳಿಂದ ಮನುಷ್ಯನಿಗೆ ನೀವು ಸಹಾಯ ಮಾಡಿದ್ದೀರಿ. ಇವತ್ತು ಇದೇ ಮನಸ್ಸು ಉಳ್ಳವನಾಗಿ ನಾವು ಬದುಕುವಂತೆ, ನಮ್ಮ ಜೀವನದಲ್ಲಿ ಕಷ್ಟದಲ್ಲಿ ಇರುವವರ ನೋವಿಗೆ ಸ್ಪಂದಿಸುವ ಆ ಒಂದು ಕರುಣಾಮಯಿ ಹೃದಯವನ್ನು ದೇವರೇ ನಮಗೆ ಕರುಣಿಸಿರಿ. ಆ ಪ್ರೀತಿ ನಮ್ಮಲ್ಲಿ ತುಂಬಿಕೊಂಡಿರಲಿ. ಆ ಒಂದು ಬಡವರಿಗೆ ಕೊಡುವಂಥ ಉದಾರತೆ ನಮ್ಮ ಜೀವನದಲ್ಲಿ, ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರಲಿ. ನಿಮ್ಮ ಆಶೀರ್ವಾದದಿಂದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿದ್ದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.